ಮಂಗಳೂರು ಮಿಲ್ಲುಂಪುರಂ ರಾಷ್ಟ್ರೀಯ ಹೆದ್ದಾರಿಯ ಸುಮಾರು 15 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾದ ನೆಡಿಗಲ್ ಸೇತುವೆಯನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಇವರು ಬೆಳ್ತಂಗಡಿ ಚಾರ್ಮಡಿ ರಸ್ತೆ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಸುಮಾರು 15 ಕೋಟಿ ರು ವೆಚ್ಚದಲ್ಲಿ ನೆಡಿಗಲ್ ಸೇತುವೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ನಿರ್ಮಾಣಗೊಂಡಿದೆ. ಕಡಿಮೆ ಅವಧಿಯಲ್ಲಿ ಪೂರ್ಣಗೊಂಡಿದ್ದರೂ ಗುಣಮಟ್ಟದ ಕಾಮಗಾರಿ ನಡೆದಿದೆ. ಶಾಸಕರ ಮುತುವರ್ಜಿಯಲ್ಲಿ ಅತಿ ಶೀಘ್ರವಾಗಿ ಕಾಮಗಾರಿ ನಡೆಸಿದ ಶಾಸಕರಿಗೆ ಅಭಿನಂದನೆ ಎಂದು ಹೇಳಿದರು. ಈ ಸಂದರ್ಭ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು, ಹರೀಶ್ ಪೂಂಜಾ, ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು, ನಾಗರಿಕರು ಉಪಸ್ಥಿತರಿದ್ದರು. ಪುನರುಜ್ಜೀವನದ ಕೆಲಸ ಆಗಬೇಕಿತ್ತು. ನೂತನವಾಗಿ ಸೇತುವೆ ನಿರ್ಮಾಣ ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಬಿಡುಗಡೆಯಾಗಿದೆ. ಸಾಮಾನ್ಯ ಶಾಸಕರಾಗಿರ್ತಕ್ಕಂಥ ಅವರ ಮುತುವರ್ಜಿಯಲ್ಲಿ ಶೀಘ್ರ ಕಾಮಗಾರಿ ಮುಗಿದಿದೆ. ರೋಡಿ ಕನ್ಸ್ಟ್ರಕ್ಷನ್ ನೋಡಿ ಕಾಮಗಾರಿಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಈ ಕಾಮಗಾರಿ 15 ಕೋಟಿ ರೂಪಾಯಿ, ಒಟ್ಟು 3 ಸೇತುವೆಗಳು ಒಟ್ಟಿಗೆ ಬಿಡುಗಡೆ ಆಗಿದೆ. 28.5 ಕೋಟಿ ರೂಪಾಯಿ, ಸುಮಾರು 29 ಕೋಟಿ ರೂಪಾಯಿಗಳಲ್ಲಿ 3 ರಸ್ತೆಗಳು, ಒಂದು ಮಣಿಹಳ್ಳ ಸೇತುವೆ ಆಗಿತ್ತು, ಎರಡನೇದು ಈ ಸೇತುವೆ, ಇನ್ನೊಂದು ಚಾರ್ಮಾಡಿಯಲ್ಲಿ ಸೇತುವೆ ನಿರ್ಮಾಣ 3 ಆಗಿತ್ತು. ಅದರಲ್ಲಿ ಅದು 2 ಆಗಿದೆ. ಇದನ್ನು ಇವತ್ತು ಕಾಮಗಾರಿಯನ್ನು ನಾವು ಲೋಕಾರ್ಪಣೆ ಮಾಡ್ತಿದ್ದೇವೆ. ಇವತ್ತು ಕಳಪೆ ಇಲ್ಲದೆ ಬಹಳ ಚೆನ್ನಾಗಿ ಈ ರಸ್ತೆಯ ಕಾಮಗಾರಿ ಸೇತುವೆ